ಎಲ್ರಿಗೂ ನಮಸ್ಕಾರ. ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನವನ್ನು, ಬುದ್ಧಿಯನ್ನು ಪರಮಾತ್ಮ ನಮಗೆ ಅಂದರೆ ಮನುಷ್ಯರಿಗೆ ಕರುಣಿಸಿದ್ದಾನೆ. ಪರಮಾತ್ಮ ಕರುಣಿಸಿದಂತಹ ಆ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಸುತ್ತಲಿನ ಪ್ರಕೃತಿಗೆ ಸಂಸ್ಕಾರವನ್ನು ನೀಡಿ ಸಂಸ್ಕೃತಿಯನ್ನಾಗಿಸಿ ಮಾನವ ಬದುಕ್ತಾ ಇದ್ದಾನೆ. ಮಾತ್ರವಲ್ಲ, ಅದ್ಭುತವಾದಂತಹ ಆ ಧೀಶಕ್ತಿಯನ್ನು ಉಪಯೋಗಿಸಿಕೊಂಡು ಸತತ ಅನವರತ ಅನ್ವೇಷಣೆ, ಅಧ್ಯಯನ ಹಾಗೂ ಆವಿಷ್ಕಾರದ ಮೂಲಕ ಬದುಕಿನ ಸುಲಲಿತತೆಗೆ ಏನೆಲ್ಲ ಅಂಶಗಳು ಬೇಕು ಅವೆಲ್ಲವನ್ನು ಒಂದು ರೀತಿಯ ತಪಸಿದ್ಧಿಯ ಮೂಲಕ ಸಿದ್ಧಿಸಿಕೊಂಡಿದ್ದಾನೆ ಮನುಷ್ಯ. ಹಾಗಾಗಿ ನಮ್ಮ ಪೂರ್ವಿಕರು ತಮ್ಮ ಅದ್ಭುತವಾದಂತಹ ತಪಶಕ್ತಿಯಿಂದ ಹಲವಾರು ಶಾಸ್ತ್ರಗಳನ್ನು ನಿರೂಪಿಸಿಕೊಟ್ಟಿದ್ದಾರೆ. ಮನುಷ್ಯನ ಮೇಲೆ ಪ್ರಕೃತಿಯ ಪ್ರಭಾವಗಳು, ನವಗ್ರಹಗಳ ಪ್ರಭಾವಗಳು, ಅದೇ ರೀತಿ ದಿಕ್ಕುಗಳ ಪ್ರಭಾವಗಳು ಇವೆಲ್ಲವೂ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ನಿರೂಪಿಸುವಂಥ ಒಂದು ಶಾಸ್ತ್ರವೇ ವಾಸ್ತುಶಾಸ್ತ್ರ. ಅಂದಹಾಗೆ ಇವತ್ತಿನ ಈ ಕಾಲಘಟ್ಟದಲ್ಲಿ ವಾಸ್ತುವಿನ ಬಗ್ಗೆ ಒಂದು ರೀತಿಯಲ್ಲಿ ಭಯೋತ್ಪಾದನೆ ಆಗ್ತಾ ಇದೆ ಅಂದರೂ ತಪ್ಪಲ್ಲ. ಜನರನ್ನು ಭಯಪಡಿಸುವಂತಹ, ಭೀತಿಗೊಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಲ್ಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ವಾಸ್ತುವಿನ ಮೂಲ ಆಶಯಗಳೇನು, ಅದರ ಔಚಿತ್ಯ ಏನು, ವಾಸ್ತವವಾಗಿ ವಾಸ್ತು ಅಂದರೆ ಏನು ಎನ್ನುವುದರ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನೀಡುವ ನಮ್ಮ ಟಿವಿಯ ಪ್ರಯತ್ನವೇ ವಾಸ್ತು ವಾಸ್ತವ. ವಾಸ್ತು ವಾಸ್ತವ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವಾಸ್ತುವಿನ ವಾಸ್ತವ ಅಂಶಗಳ ಬಗ್ಗೆ ವಿಶದವಾಗಿ ನಮಗೆ ತಿಳಿಸಲಿಕ್ಕಿದ್ದಾರೆ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರು, ಅದೇ ರೀತಿ ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿರುವಂತಹ ವಿನಾಯಕ ದೇವಸ್ಥಾನದ ಧರ್ಮಾಧಿಕಾರಿಗಳು, ಕಟಪಾಡಿಯ ಆನೆಗುಂದಿ ಮಹಾಸಂಸ್ಥಾನದ ಪರಮ ಪೂಜ್ಯರಾದಂತಹ ಶ್ರೀ 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 ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಸ್ಥಾನ ಜ್ಯೋತಿಷ್ಯರು ಆಗಿರುವಂತಹ ಗುರೂಜಿ ಉಮೇಶ್ ಆಚಾರ್ಯರವರು ಅವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ವಾಸ್ತು ಅಂದಾಕ್ಷಣ ಎಲ್ರಿಗೂ ಸಾಮಾನ್ಯವಾಗಿ ಬರುವಂಥ ಒಂದು ಕಲ್ಪನೆ ದಿಕ್ಕುಗಳು. ಸಾಮಾನ್ಯವಾಗಿ ಆರಂಭದಲ್ಲಿ ನಾವು ಕಲಿಯುವುದು 4 ದಿಕ್ಕುಗಳು: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಆ ಬಳಿಕ ಬೆಳೀತಾ ಅಷ್ಟ ದಿಕ್ಕುಗಳ ಬಗ್ಗೆ ಹೇಳ್ತೇವೆ, ದಶ ದಿಕ್ಕುಗಳ ಬಗ್ಗೆ. ಇನ್ನಷ್ಟು ದಿಕ್ಕುಗಳು ವಾಸ್ತುಶಾಸ್ತ್ರದಲ್ಲಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು. ವೀಕ್ಷಕರಿಗೆ ವಾಸ್ತು ವಾಸ್ತವದ ಕಾರ್ಯಕ್ರಮ ವೀಕ್ಷಿಸುವ ನಿಮಗೆಲ್ಲರಿಗೂ ಇದಕ್ಕೆ ನಮಗೆ ಪ್ರೋತ್ಸಾಹಿಸಿ ಈ ಸಮಾಜಕ್ಕೆ, ಸಮುದಾಯಕ್ಕೆ ಲೋಕ ಕಲ್ಯಾಣವಾದಂತಹ ಕರ್ತವ್ಯವನ್ನು ಮಾಡುವ ನಮ್ಮ ಟಿವಿಯ ಬಳಗದ ಎಲ್ಲರಿಗೂ ತುಂಬು ಹೃದಯದ ಒಂದು ಅಭಿನಂದನೆಯನ್ನು ಮತ್ತು ಆತ್ಮೀಯತೆಯನ್ನು ನೀವೆಲ್ಲ ಸೇರಿ ಅರ್ಪಿಸಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಲೌಕಿಕವಾದಂತಹ ಇಂತಹ ಪ್ರಪಂಚದ ಈ ಸಮಯದಲ್ಲಿ ಶಾಸ್ತ್ರೀಯವಾಗಿ ಬದುಕುವಂತಹ ಮಾರ್ಗದರ್ಶನವನ್ನು ನಮಗೆ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಟಿವಿಯ ಎಲ್ಲರಿಗೂ, ನಮ್ಮ ಕರಾವಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಉತ್ತಮವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಒಳ್ಳೆಯ ಇಂತಹ ಕಾರ್ಯಕ್ರಮವನ್ನು ನಿಮಗೆಲ್ಲ ನೀಡ್ತಾ ಇರುವ ಇವರಿಗೆ ಪ್ರಥಮವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇಲ್ಲಿಯ ತನಕ ನಾವು ಒಂದು 15-16 ವರ್ಷದಿಂದ ನಿರಂತರವಾಗಿ ನಮ್ಮ ಟಿವಿಯ ಚಾನಲಲ್ಲಿ ನಾವು ಜ್ಯೋತಿಷ್ಯ ಲೋಕ, ಹಾಗೆ ವಿಶೇಷವಾದ ವಾಸ್ತುವಿನ ಬಗ್ಗೆಯೂ ಹೇಳಿದ್ದೇವೆ. ಹಾಗೆ ಜಾತಕ ಫಲ ಅಂತ ಹೇಳುವುದನ್ನು ಹೇಳಿದ್ದೇವೆ, ದಿನ ಭವಿಷ್ಯ ಅಂತ ಹೇಳುವುದನ್ನು ಹೇಳಿದ್ದೇವೆ. ನಾಳಿನ ಭವಿಷ್ಯದ ಬಗ್ಗೆ ಮಾಹಿತಿ ಇವತ್ತೇ ನಾವು ಒಂದೊಂದು ರೀತಿಯ ಮಾರ್ಗದರ್ಶನವನ್ನು ನಮಗೆ ಕೊಡುವ ಅವಕಾಶವನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಈಗ ನಾವು ಪ್ರಸ್ತುತ ವಿಶೇಷವಾಗಿ ವಾಸ್ತುವಿನ ವಾಸ್ತವ್ಯದ ಬಗ್ಗೆ ತಿಳಿದುಕೊಳ್ಳುವ ಮತ್ತು ತಿಳಿದದ್ದನ್ನು ಲೋಕಾರ್ಪಣೆ ಮಾಡುವಂತಹ ಅವಕಾಶ ನಮಗೆ ಭಗವಂತನ ಮತ್ತು ಎಲ್ಲರ ಪ್ರೀತಿಯಿಂದ ನಾವು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಹಾಗಾಗಿ ನಾವು ಈ ವಾಸ್ತುವಿನ ಬಗ್ಗೆ ನಾವು ಹೊಸದಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲೋಕಾರ್ಪಣೆ ಮಾಡುವಂತಹ ಪ್ರಯತ್ನದಲ್ಲಿ ನಾವೀಗ ಪ್ರಾರಂಭಿಸಿದ್ದೇವೆ. ವಾಸ್ತು ಅಂತ ಏನು ಅಂತ ನಾವು ಪರಿಚಯವನ್ನು ಪ್ರಥಮವಾಗಿ ಮಾಡಿಕೊಳ್ಳಬೇಕಾಗತ್ತೆ. ವಾಸ್ತು ಎಲ್ಲರಿಗೂ ಗೊತ್ತಿದೆ,
ಸರ್ವೇ ಸಾಮಾನ್ಯವಾಗಿ ಗೊತ್ತಿಲ್ಲದ ವ್ಯಕ್ತಿಗಳು ಕಡಿಮೆ. ಆದರೆ ಗೊತ್ತಿರಬೇಕು. ಹೇಗಿರಬೇಕು? ನಂಬಿಕೆ ಇರಬೇಕು. ಆದರೆ ಅದನ್ನು ಮೂಢನಂಬಿಕೆಯಾಗಿ ಅದನ್ನು ಉಪಯೋಗ ಮಾಡಬಾರ್ದು. ಹಾಗೆ ನಾವು ಈಗ ಶಾಸ್ತ್ರವನ್ನು ಯಾರೇ ಆಗಿರಲಿ ಜೀವನದಲ್ಲಿ 100ಕ್ಕೆ 100 ಅಳವಡಿಸಿಕೊಳ್ಳಿಕ್ಕೆ ಕಾಲ, ಸಮಯ, ದೇಶ, ಅನುಕೂಲ, ಸ್ಥಿತಿಗತಿಗಳು ಕಾರಣವಾಗಿರುತ್ತೆ. ಆ ಎಲ್ಲವೂ ನಮಗೆ ಪೂರ್ಣ ಪ್ರಮಾಣದ ಅನುಕೂಲಗಳು ನಮಗೆ ಇಲ್ಲದೇ ಇರುವುದರಿಂದಾಗಿ ನಾವು ಕನಿಷ್ಠ ಪಕ್ಷ ನಮಗೆ ಪ್ರದೋಷಗಳು ಬಾರದೇ ಇರುವ ರೀತಿಯಲ್ಲಾದರೂ ನಾವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ 2 ರೀತಿಯ ಅನುಭವಗಳು ನಮಗೆ ಉಂಟಾಗುತ್ತೆ ಜನ್ಮ ಎತ್ತಿದ ಮೇಲೆ. ಒಂದು ಗ್ರಹಚಾರ, ಇನ್ನೊಂದು ಗ್ರಹಚಾರ. ಗೃಹ ಅಂತ ಹೇಳಿದರೆ ಮನೆ, ಗ್ರಹ ಅಂತ ಹೇಳಿದರೆ ನವಗ್ರಹಗಳು. ನಾವು ಹುಟ್ಟಿದಾಗ ನಮಗೆ ಲಲ್ಲಾಟ ಲಿಪಿ ಜಾತಕ ಅಂತ ಹೇಳುವುದು ಒಂದು ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ನಮಗೆ ಸುಖ ದುಃಖಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಂದಾಗ ನಾವು ಹೇಗೋ ಬದುಕಲಿಕ್ಕಾಗೋದಿಲ್ಲ. 85 ಲಕ್ಷ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜೀವರಾಶಿಗೂ ಅದರದ್ದೇ ಆದ ತತ್ವದಲ್ಲಿ ವಾಸಿಸುವಂತಹ ಒಂದು ಸ್ಥಾನಮಾನಗಳು ಅಂತ ಇದ್ದೇ ಇರುತ್ತೆ. ಅದು ಗ್ರಹ ಅಂತ ಅದಕ್ಕೆ ಹೆಸರು. ಈ ಗ್ರಹ ಅಂತ ಹೇಳಿದರೆ ಮನೆ ಅಂತ ಇನ್ನೊಂದು ಶಬ್ದ ಉಪಯೋಗ ಮಾಡಬಹುದು. ಈ ಮನೆ ಅಂತ ಹೇಳಿದಾಗ ನಾವು ಪ್ರಕೃತಿಯ ಒಳಗೆ ನಾವು ವಾಸಿಸುವಂತಹ ತತ್ವವನ್ನು ಮನೆ ಅಂತ ಹೇಳುವುದನ್ನು ಒಂದು ನಾವು ಅರ್ಥವಾಗುವ ರೀತಿಯಲ್ಲಿ ಮಾತಾಡಬೇಕಾದ್ರೆ ಒಂದು ಪೆಟ್ಟಿಗೆ ಅಂತ ಹೇಳಬೇಕು. ಈ ಪೆಟ್ಟಿಗೆಯ ಒಳಗೆ ನಾವು ವಾಸಿಸುತ್ತೇವೆ. ಹಾಗಾದರೆ ಈ ಒಂದು ಆಲಯದ ನಿರ್ಧಾರವನ್ನು ನಾವು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳುವುದು ತಿಳ್ಕೊಳ್ಬೇಕು. ಇದಕ್ಕೆ ಸಮಾನವಾದ ಶಬ್ದವೇ ವಾಸ್ತು. ಪ್ರಕೃತಿಯ ಪಂಚಭೂತಾತ್ಮಕವಾದ ಶಕ್ತಿಯನ್ನು ನಾವು ನಿರಂತರವಾಗಿ ನಮಗೆ ಬೇಕಾಗುವ ರೀತಿಯಲ್ಲಿ ನಮ್ಮ ಪ್ರಾಣಶಕ್ತಿಯನ್ನು, ನಮಗೆ ಬೇಕಾಗುವ ಪ್ರಾಣಶಕ್ತಿಯನ್ನು ನಾವು ಪಡೆದುಕೊಳ್ಳುವ ನಿಯಮವನ್ನು ಅಳವಡಿಸುವ ವೈಜ್ಞಾನಿಕವಾದಂತಹ ತತ್ವವೇ ವಾಸ್ತು. ಹಾಗಾದರೆ ಈ ವೈಜ್ಞಾನಿಕವಾದಂತಹ ಈ ಒಂದು ತತ್ವವನ್ನು ನಾವು ಎಲ್ಲಿಂದ ಅಳವಡಿಸಿಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದರೆ, ಪ್ರಕೃತಿಯಲ್ಲಿ ಪ್ರಪ್ರಥಮವಾಗಿ ನಾವು ಕಾಣುವಂಥದ್ದು ದಿಕ್ಕುಗಳು. ತಾವು ಈಗಾಗಲೇ ಹೇಳಿದ್ದೀರಿ 4 ದಿಕ್ಕು, 8 ದಿಕ್ಕು, ಇನ್ನು 4 ದಿಕ್ಕು, 12 ದಿಕ್ಕಾಯಿತು. ಇನ್ನು ಪುನಃ ನಾವು ಇದರ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡ್ತಾ ಹೋಗುವಂಥ ಪ್ರಯತ್ನ ಮಾಡ್ತೇವೆ. ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡುವಂತಹ ಮತ್ತು ನಮಗೆ ತಿಳಿದುಕೊಳ್ಳುವಂತಹ ಪ್ರಪ್ರಥಮವಾದ ದಿಕ್ಕು ಯಾವುದು ಅಂತ ಕೇಳಿದರೆ, ನಾವು ನಿಮಗೆ ಈ ಸಲ ಈ ಒಂದು ಶಾಸ್ತ್ರದ ಬಗ್ಗೆ ಅರ್ಥೈಸಿಕೊಳ್ಳುವಂತಹ, ಅರ್ಥ ಮಾಡಿಕೊಳ್ಳುವಂತಹ ಒಂದು ಸೂತ್ರ ಅಂತ ಹೇಳೋದು ಬೇಕೇ ಬೇಕು. ಹಾಗಾದರೆ ಈ ಸೂತ್ರವನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಅಂತ ನಾವು ಪ್ರಾರಂಭದಲ್ಲಿ ಅವಲೋಕನ ಮಾಡಿದರೆ, ದಿಕ್ಕುಗಳನ್ನು ನಕ್ಷೆಯ ಮುಖೇನವಾಗಿ ಬರೆದು ನಿಮಗೆ ಪ್ರದರ್ಶಿಸುವಂತಹ ಪ್ರಯತ್ನದಲ್ಲಿದ್ದೇವೆ. ಈಗ ತಾನೇ ನೀವೀಗ ನಕ್ಷೆಯನ್ನು ಬಿಡಿಸಿದ್ದನ್ನು ತಾವು ನೋಡಬಹುದು. ಈಗ ತಾವು ವೀಕ್ಷಣೆ ಮಾಡ್ತಾ ಇರುವಂತಹ ಏನು ನಕ್ಷೆ ಇದೆ ಅಲ್ವಾ, ಇದರಲ್ಲಿ ನಾವು ದಿಕ್ಕಿನ ಪರಿಚಯವನ್ನು ತಾವು ತಿಳ್ಕೊಳ್ಬೇಕು. ಮನುಷ್ಯನಾದವನಿಗೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಪ್ರಪ್ರಥಮವಾದ ಭಗವಂತನ, ಪ್ರಕೃತಿಯಲ್ಲಿರುವಂತಹ ಪ್ರಥಮವಾದ ದಿಕ್ಕಿನ ಭಗವಂತನನ್ನು ನೋಡುವುದು ಪೂರ್ವದಿಂದ. ಪೂರ್ವದಲ್ಲಿ ಯಾರಿದ್ದಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಪೂರ್ವದಲ್ಲಿ ಸೂರ್ಯನಿದ್ದಾನೆ. ಹಾಗಾಗಿ ಸೂರ್ಯನು ಉದಯಿಸುವಂತಹ ಪ್ರಪ್ರಥಮವಾದ ದಿಕ್ಕಿಗೆ ನಾವು ಪೂರ್ವ ಅಂತ ಹೇಳಿ ನಿರ್ಧಾರ ಮಾಡ್ತೇವೆ. ಹಾಗಾದರೆ ವಾಸ್ತುವನ್ನು ನೀವು ಪೂರ್ಣವಾಗಿ, ನಮ್ಮ ಕಾರ್ಯಕ್ರಮವು ನಿಮ್ಮ ಮನಸ್ಸಿನ ಮನವರಿಕೆ ನಿಮಗೆ ಆಗಬೇಕಿದ್ದರೆ, ನೀವು ಈ ಒಂದು ಏನು ನಕ್ಷೆಯನ್ನು ಅಥವಾ ಈ ಒಂದು ವಾಸ್ತುವಿನ ಸೂತ್ರವನ್ನು ತಾವು ಮನಸ್ಸಲ್ಲಿಟ್ಟುಕೊಂಡಾಗ ಏನು ಮನಸ್ಸಲ್ಲಿಟ್ಕೊಳ್ಬೇಕು? ಪೂರ್ವವನ್ನು ಪ್ರಪ್ರಥಮವಾಗಿ ಅಭಿಮುಖವಾಗಿ ನಿಂತುಕೊಂಡಿದ್ದೇನೆ ಅಂತ ಭಾವಿಸಬೇಕು.
ಪೂರ್ವ ದಿಕ್ಕಿಗೆ ಮುಖ ಹಾಕಿ ನಾನು ನಿಂತುಕೊಂಡಿದ್ದೇನೆ. ಆವಾಗ ನಾವು ವಾಸ್ತುವಿನ ಬಗ್ಗೆ ತಮಗೆ ತಿಳಿಸುವಂತಹ ಏನು ಶಾಸ್ತ್ರೀಯವಾದ ಋಷಿಮೂಲದ ತತ್ವದಲ್ಲಿ ಅಡಕವಾದಂತಹ ವೈಜ್ಞಾನಿಕವಾದಂತಹ ಪೂರ್ಣ ಪ್ರಮಾಣದ ವಿಜ್ಞಾನವನ್ನು ಒಳಗೊಂಡಂತಹ ದಿಕ್ಕುಗಳಿಗೆ ಆಧಾರವಾದಂತಹ ಶಾಸ್ತ್ರ ಅಂತ ಹೇಳಿದರೆ ಅದು ವಾಸ್ತುಶಾಸ್ತ್ರ ಅಂತ ನಾವು ತಿಳ್ಕೊಳ್ಬೇಕು. ಇದಕ್ಕೆ ಯಾವುದೇ ಮತ ಭೇದ ಇಲ್ಲ, ಜಾತಿ ಮತ ಕುಲ ಗೋತ್ರಗಳ ಸಂಬಂಧಗಳಿಲ್ಲ. ಒಂದು ವ್ಯಕ್ತಿಯಾದವನಿಗೆ ಪ್ರಕೃತಿಯಿಂದ ಭಗವಂತನು ದತ್ತವಾಗಿ ಕೊಟ್ಟದ್ದನ್ನು ನಾವು ಸ್ವೀಕರಿಸುವಂತಹ ನಿಯಮವೇ ವಾಸ್ತುಶಾಸ್ತ್ರ. ಹಾಗಾಗಿ ಇದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಯಾವುದೇ ಒಂದು ಸ್ಥಳದಲ್ಲಿಯೋ ಅಥವಾ ನಾವು ವಾಸಿಸುವಂತಹ ಮನೆಯಲ್ಲಿಯೋ ನಾವು ಹೇಳಿದ ಏನು ವಾಸ್ತು ವಿನ್ಯಾಸದ ನಿಯಮವನ್ನು ತಮಗೆ ಅರ್ಥವಾಗಬೇಕಾದ್ರೆ ತಾವು ಪೂರ್ವಕ್ಕೆ ಮುಖ ಹಾಕಿ ನಿಂತರೆ ನಮಗೆ ಪೂರ್ವದಿಂದ ಪ್ರಾರಂಭ ಮಾಡುವ ದಿಕ್ಕುಗಳನ್ನು ಅರ್ಥೈಸಿಕೊಳ್ಳಬಹುದು. ಹಾಗಾಗಿ ಪ್ರಥಮವಾಗಿ ನಾವು ತಿಳಿದುಕೊಳ್ಳಬೇಕಾದಂಥದ್ದು ಇಲ್ಲಿ ಪೂರ್ವ ದಿಕ್ಕು ಅಂತ ಹೇಳಿ. ಪೂರ್ವ ದಿಕ್ಕು, ನಂತರ ಅದರ ವಿರುದ್ಧವಾದ ದಿಕ್ಕು ಪಶ್ಚಿಮ ದಿಕ್ಕು ಅಂತ. ಸಾಮಾನ್ಯವಾಗಿ ಸೂರ್ಯ ಅಸ್ತ ಆಗುವಂತಹ ದಿಕ್ಕು. ಸೂರ್ಯನು ಉದಯವಾಗುವ ದಿಕ್ಕನ್ನು ಪೂರ್ವ ಅಂತಾರೆ, ಸೂರ್ಯನು ಅಸ್ತನಾಗುವಂತಹ ದಿಕ್ಕನ್ನು ಪಶ್ಚಿಮ ಅಂತ ಹೇಳ್ತಾರೆ. ಹಾಗೆ ಇದು ಎರಡು ನಮಗೆ ಪ್ರಪ್ರಥಮವಾಗಿ ಮನವರಿಕೆ ಮಾಡಿಕೊಂಡು ವಾಸ್ತುಶಾಸ್ತ್ರದ ಏನು ನಾವು ವಿಚಾರವನ್ನು ತಿಳಿತೇವೋ ಆವಾಗ ಅದರ ಅರ್ಥವಾಗುವ ಸಾಧ್ಯತೆ ನಮಗೆ ಉಂಟಾಗುತ್ತೆ. ಹಾಗಾಗಿ ಈ ಪೂರ್ವ ಪಶ್ಚಿಮ ವಿರೋಧ ದಿಕ್ಕುಗಳಾದಾಗ ಇನ್ನು ವಿಶೇಷವಾಗಿ ಉತ್ತರ ದಿಕ್ಕು, ಈ ಉತ್ತರ ದಿಕ್ಕು ಅದರ ವಿರುದ್ಧ ದಿಕ್ಕು ದಕ್ಷಿಣ ದಿಕ್ಕು. ಹಾಗಾದರೆ ಇದು ನಮಗೆ ಪ್ಲಸ್ ಆಕಾರವಾಗಿರುತ್ತೆ. ಇದು ಪ್ಲಸ್ ಆಕೃತಿಯಲ್ಲಿರುವಂತಹ ದಿಕ್ಕು. ಎಲ್ಲೇ ಹೋಗಲಿ, ಪ್ರಪಂಚದ ಯಾವ ಮೂಲೆಯಲ್ಲಿಯೇ ಹೋಗಲಿ, ಈ ದಿಕ್ಕುಗಳು ಹೀಗೆಯೇ ಇರುತ್ತೆ. ನಮ್ಮ ಸ್ಥಳ ಕೊಂದು ದಿಕ್ಕು ಬೇರೆ. ಕೆಲವರೆಲ್ಲ ಹೇಳ್ತಾರೆ ನಮ್ಮ ಮನೆ ಹತ್ರ ದಿಕ್ಕು ಸರಿ ಇಲ್ಲ, ನಾವು ನಿಂತರೆ ಇಲ್ಲಿ ಮೂಲೆಯಿಂದ ಸೂರ್ಯನು ಉದಯ ಆಗ್ತಾ ಇದ್ದಾನೆ ಅಂತ. ಆ ಮನೆ ಕಟ್ಟಿದ ಜಾಗ ಸರಿ ಇಲ್ಲ, ಅದು ಸಮಸ್ಯೆ ಆಗಿರ್ಬೋದು, ಕೋನಗಳು ಸರಿಯಾಗಿರ್ತದೆ. ಹೌದು, ಅದು ಈಗ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ನಾವು ಹೋದಾಗ ಹೇಳ್ತೇವೆ ನಮ್ಮ ಮನೆಯ ದಿಕ್ಕು ಸರಿ ಇಲ್ಲ, ನಮ್ಮ ಸ್ಥಳದಲ್ಲಿ ಸೂರ್ಯ ಉದಯ ಆಗುವ ಮೂಲೆ ಸರಿ ಇಲ್ಲ. ಸೂರ್ಯನು ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ. ಸೂರ್ಯನು ಸ್ಥಿರ ಗ್ರಹ. ಅವನು ಪೂರ್ವವನ್ನು ಬಿಟ್ಟು ಉತ್ತರಾಯಣ ದಕ್ಷಿಣಾಯಣದಲ್ಲಿ ಅವನ ಚಲನಾ ಸ್ಥಿತಿಯಲ್ಲಿ ಸ್ವಲ್ಪ ದಕ್ಷಿಣಕ್ಕೂ ಉತ್ತರಕ್ಕೂ ಹೋಗ್ತಾನೆ ಬಿಟ್ಟರೆ ಉದಯದಲ್ಲಿ ಮತ್ತೆ ಯಾವುದೇ ಸ್ಥಾನ ಚಲನೆ ಇಲ್ಲ. ಅದು ಉತ್ತರಕ್ಕೆ ದಕ್ಷಿಣಕ್ಕೆ ಹೋಗುವುದು ಸೂರ್ಯನಲ್ಲ, ಭೂಮಿಯು ತಿರುಗುವುದು. ಭೂಮಿಯು 22 ಡಿಗ್ರಿ ವೈಜ್ಞಾನಿಕವಾಗಿ ಸ್ವಲ್ಪ ವಾಲಿಕೊಂಡಿರುವ ಸಾಧ್ಯತೆ ಇರುವುದರಿಂದ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಹೇಳಬೇಕು. ಕುತೂಹಲ, ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಪೂರ್ವದಲ್ಲಿ ಹುಟ್ಟುತ್ತಾನೆ ಸೂರ್ಯ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೂರ್ಯ ಹುಟ್ಟುವುದು ಇಲ್ಲ, ಮುಳುಗುವುದು ಇಲ್ಲ. ಭೂಮಿ ತಿರುಗುವುದರಿಂದ ಆ ರೀತಿ ನಮಗೆ ಗೋಚಾರ ಆಗ್ತದೆ. ಪೂರ್ವ ದಿಕ್ಕಿನಲ್ಲಿ ಬೆಳಿಗ್ಗೆ ಬರ್ತಾನೆ, ಮತ್ತೆ ಸಂಜೆ ಹೊತ್ತು ಕಡಲಿನಲ್ಲಿ ಮುಳುಗ್ತಾನೆ, ಆ ರೀತಿ ಭಾವನೆ ಅಷ್ಟೇ. ಹೌದು, ಸಂಚರಿಸ್ತಾ ಇರುವುದು ಸೂರ್ಯ, ತಿರುಗುತ್ತಾ ಇರುವುದು ಭೂಮಿ. ಹಾಗಾದ್ರೆ ಸ್ಥಿರವಾದಂತಹ ಸೂರ್ಯನು ತಿರುಗುವ ಭೂಮಿಯ ಚಲನಾವಸ್ಥೆಯಿಂದ 24 ಗಂಟೆಗೊಮ್ಮೆ ಭೂಮಿಯು ತನ್ನ ಚಲನಾವಸ್ಥೆಯನ್ನು ಒಂದು ಸುತ್ತು ತಿರುಗುವುದರಿಂದ ತನ್ನ ಪಥದಲ್ಲಿ ಪೂರ್ಣ ಸುತ್ತನ್ನು ಪೂರೈಸ್ತಾನೆ. ಆವಾಗ ಆ ಸಮಯದಲ್ಲಿ ನಮಗೆ ಸೂರ್ಯೋದಯ ಸೂರ್ಯ ಅಸ್ತಮಾನ ಅಂತ ಹೇಳುವ ಅನುಭವಗಳು ಉಂಟಾಗುತ್ತೆ. ಹಾಗಾಗಿ ಈ 4 ದಿಕ್ಕುಗಳು, ಈ ಪೂರ್ವ, ಈ ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಅಂತ ಹೇಳುವ ಈ 4 ದಿಕ್ಕುಗಳು ಯಾವಾಗಲೂ ಪ್ಲಸ್ ಆಕೃತಿಯಲ್ಲಿ ಇರುತ್ತದೆ ಅಂತ ಹೇಳ್ತೇವೆ. ಇನ್ನು ಪೂರ್ವದಲ್ಲಿ ಪೂರ್ವದ ಅಭಿಮಾನ ದೇವತೆ ಯಾರು ಅಂತ ನಾವಿನ್ನು ನೋಡುವ. ಒಂದೊಂದು ದಿಕ್ಕಿಗೆ ಅಭಿಮಾನಿ ದೇವತೆಗಳು ಇರ್ತದೆ. ಆ ದಿಕ್ಕಿನಲ್ಲಿ ಆಯಾಯ ದಿಕ್ಕಿಗೆ
ಯಾವ ಯಾವ ದೇವತೆಗಳ ಅಧಿವಾಸಗಳಿರುತ್ತೆ, ಅಲ್ಲಿ ಯಾವ ದೇವತೆ ವಾಸವಾಗಿದ್ದಾರೆ. ಆರಂಭದಲ್ಲೇ ಹೇಳಿದ್ದೇನೆ, ಬಹಳಷ್ಟು ಜನರನ್ನು ಗೊಂದಲಕ್ಕೆ ಈಡು ಮಾಡಿರುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆಯುತ್ತದೆ. ವಾಸ್ತುಶಾಸ್ತ್ರಜ್ಞರು ಅಂತ ಹೇಳಿಕೊಳ್ಳುವವರು ಕೆಲವೊಂದು ಬಾರಿ ಒಂದಷ್ಟು ಭೀತಿಯನ್ನು, ಗೊಂದಲಗಳನ್ನು ಜನರಲ್ಲಿ ಸೃಷ್ಟಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಾಸ್ತುವಿನ ಮೂಲ ಆಶಯ ಏನು, ಮೂಲ ವಿಚಾರಗಳೇನು, ಇವುಗಳನ್ನು ತಿಳಿಯಪಡಿಸುವಂತಹ ಒಂದು ಪುಟ್ಟ ಪ್ರಾಮಾಣಿಕ ಯತ್ನವೇ ನಮ್ಮ ಟಿವಿಯ ವಾಸ್ತು ವಾಸ್ತವ. ಈ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಾಣಿಜ್ಯ ವಿರಾಮ. ವಾಸ್ತು ವಾಸ್ತವ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಗುರುಗಳು ಇನ್ನಷ್ಟು ಮಾಹಿತಿಯನ್ನು ವಾಸ್ತುವಿನ ಬಗ್ಗೆ, ದಿಕ್ಕುಗಳ ಬಗ್ಗೆ ನಮಗಾಗಿ ನೀಡಲಿಕ್ಕಿದ್ದಾರೆ. ಹಾಂ, ವೀಕ್ಷಕರಲ್ಲಿ ಈಗ ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳನ್ನು ನಾವು ಹೇಗೆ ಕಲ್ಪನೆಗೆ ತಗೊಳ್ಬೇಕು, ನಾವು ಹೇಗೆ ಅದನ್ನು ತಿಳ್ಕೊಳ್ಬೇಕು, ಸೂರ್ಯನು ಉದಯಿಸುವಂತಹ ದಿಕ್ಕಿಗೆ ನಾವು ಅಭಿಮುಖವಾಗಿ ನಿಂತು ಮೇಲ್ಭಾಗದಲ್ಲಿ ಪೂರ್ವವಾಗಿಯೂ ಕೆಳಭಾಗದಲ್ಲಿ ಪಶ್ಚಿಮವಾಗಿಯೂ ನಮ್ಮ ಎಡಭಾಗದಲ್ಲಿ ಉತ್ತರವಾಗಿಯೂ ಮತ್ತು ಬಲಭಾಗದಲ್ಲಿಯೂ ದಕ್ಷಿಣ ಅಂತ ನಾವು ತೀರ್ಮಾನ ಮಾಡಬೇಕು. ಅಂದರೆ ಅಭಿಮುಖವಾಗಿ ನಿಂತುಕೊಂಡಾಗ ನಾವು ಸೂರ್ಯ ಉದಯವಾಗುವ ದಿಕ್ಕಿನಿಂದ ಪಶ್ಚಿಮದ ಕಡೆಗೆ ಮುಖ ಹಾಕಿದರೆ ಅದು ಬೇರೆ ಆಗುತ್ತೆ. ಇದನ್ನು ನಾವು ತಿಳ್ಕೊಂಡು ನಾವು ವಾಸ್ತುವಿನ ಬಗ್ಗೆ ತಿಳುವಳಿಕೆಯನ್ನು ವೀಕ್ಷಣೆ ಮಾಡಿದರೆ ಅನುಭವಕ್ಕೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಉಳಿದಂತಹ ಇನ್ನೂ 4 ದಿಕ್ಕುಗಳು ಯಾವುದು ಅಂತ ವೀಕ್ಷಕರೇ, ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯ ಮೂಲೆಯು ಸೇರುವ ಈ ಭಾಗವನ್ನು ನಾವು ಈಶಾನ್ಯ ಅಂತ ಹೇಳ್ತೇವೆ. ಪೂರ್ವ ಮತ್ತು ಉತ್ತರದ ಈಶಾನ್ಯ ಮೂಲೆಯು, ಆ ಸೇರಿಕೊಳ್ಳುವಂತಹ ಮೂಲೆಯು, ಈ ಸೇರಿಕೊಳ್ಳುವ ಮೂಲೆಯು ಈಶಾನ್ಯ ಅಂತ ಶಾಸ್ತ್ರವು ಹೇಳಲ್ಪಡುತ್ತೆ, ದಿಕ್ಕಿನ ಸ್ಥಾನಕಲ್ಪನೆ. ಹಾಗೆ ಪೂರ್ವ ಮತ್ತು ದಕ್ಷಿಣ ಈ 2 ಸ್ಥಾನಗಳು, ರೇಖೆಗಳು ಸಂಧಿಸುವಂತಹ ಈ ಮೂಲೆಯನ್ನು ಆಗ್ನೇಯ ಅಂತ ಹೇಳ್ತಾರೆ. ಪೂರ್ವ ಮತ್ತು ದಕ್ಷಿಣ ಈ 2 ರೇಖೆಗಳು ಹೋಗಿ ಸಂಧಿಸುವಂತಹ ಮೂಲೆಯನ್ನು ಆಗ್ನೇಯ ಅಂತ ಹೇಳ್ತಾರೆ. ಇನ್ನು 3ನೆಯ ದಿಕ್ಕು, 4 ಪ್ರಧಾನ ಆಯಿತು. ಇನ್ನು ಈ ಈಶಾನ್ಯ, ಆಗ್ನೇಯ, ನೈಋತ್ಯ ಮೂಲೆ ಇಲ್ಲಿ ಬರುತ್ತೆ ಅಂತ ಹೇಳಿದರೆ ವೀಕ್ಷಕರೇ, ದಕ್ಷಿಣ ಮತ್ತು ಪಶ್ಚಿಮದ ರೇಖೆಯು ಸಂಧಿಸುವಂತಹ ಈ ಸ್ಥಾನವನ್ನು ನೈಋತ್ಯ ಅಂತ ಹೇಳ್ತಾರೆ. ನೈಋತ್ಯ ಆಯಿತು. ನಂತರ ನಮಗೆ ಪಶ್ಚಿಮ ಮತ್ತು ಉತ್ತರದ ರೇಖೆಯು ಸಂಧಿಸುವ ಮೂಲೆಯು ಅದು ವಾಯುವ್ಯ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಇಲ್ಲಿ 8 ದಿಕ್ಕುಗಳ ಸ್ಥಾನಕಲ್ಪನೆ ನಿಮಗೆಲ್ಲ ಅರ್ಥ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಯಾವಾಗಲೂ ಅರ್ಥವಾಗದೇ ಇದ್ದಾಗ ಹೇಳುವಂತಹ ವಿಚಾರಗಳು ಅನರ್ಥವಾಗುತ್ತೆ ಅಂತ ಹೇಳಿದೆ. ಅರ್ಥ ಆಗದಿದ್ದರೂ ತೊಂದರೆ ಇಲ್ಲ, ಅನರ್ಥ ಉಂಟಾಗಬಾರದು ಅಂತ ಹೇಳಿದ್ದಾರೆ ನಮ್ಮ ಗುರುಗಳು. ಹಾಗಾಗಿ ಈ 8 ದಿಕ್ಕುಗಳನ್ನು ನಾವೀಗ ತಿಳಿದುಕೊಂಡ ಹಾಗಾಯಿತು. ಈ 8 ದಿಕ್ಕುಗಳ ದೇವತೆಗಳು ಯಾರು ಅಲ್ವಾ? ಹಾಗಾಗಿ ವೀಕ್ಷಕರೇ, ಈ ಪೂರ್ವಕ್ಕೆ ಇಂದ್ರನು ದೇವತೆಯಾಗುತ್ತಾನೆ. ಇನ್ನು ದಕ್ಷಿಣಕ್ಕೆ ಯಮ ದೇವತೆ ದಕ್ಷಿಣದಲ್ಲಿರುತ್ತಾನೆ. ಹಾಗೆಯೇ ನೈಋತ್ಯದಲ್ಲಿ ನಿರುತಿ ದೇವತೆ ಈ ನಿರುತಿ ದೇವತೆ ನೈಋತ್ಯದಲ್ಲಿರುತ್ತಾನೆ. ಇದು ಇನ್ನೊಂದು ನಾವು ಕಲ್ಪನೆ ಹೇಳಿದರೆ ಶಾಸ್ತ್ರದಲ್ಲಿ, ಇದು ಪಿತೃದೇವತೆಗಳಿರುವ ಸ್ಥಳ ಅಂತಲೂ ಹೇಳಿದ್ದಾರೆ. ಹಾಗೆ ಇನ್ನು
ಪಶ್ಚಿಮದಲ್ಲಿ ವರುಣ ದೇವರು ಪಶ್ಚಿಮದಲ್ಲಿ ನೆಲೆಯಾಗಿದ್ದಾರೆ. ವರುಣ ದೇವರು ಪಶ್ಚಿಮದಲ್ಲಿ ಇರ್ತಾರೆ. ಇನ್ನು ವಾಯುವ್ಯದಲ್ಲಿ ವಾಯುದೇವ ಇದ್ದಾನೆ ಅಂತ. ವಾಯುವ್ಯದಲ್ಲಿ ವಾಯುದೇವರು ಇದ್ದಾರೆ. ಇನ್ನು ಉತ್ತರದಲ್ಲಿ ಕುಬೇರ ದೇವತೆ ಇದ್ದಾರೆ. ಕುಬೇರ. ಇನ್ನು ಈಶಾನ್ಯದಲ್ಲಿ ಈಶ್ವರ ದೇವರ ಸಾನ್ನಿಧ್ಯವಿದೆ. ಈಶಾನ್ಯದಲ್ಲಿ ಶಿವದೇವರ ಸಾನ್ನಿಧ್ಯ, ಈಶಾನ್ಯದಲ್ಲಿ ಶಿವ ಪರಿವಾರ ದೇವತೆಗಳ ಸಾನ್ನಿಧ್ಯಕ್ಕೂ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ 8 ದಿಕ್ಕುಗಳಲ್ಲಿ 8 ದೇವತೆಗಳ ಸ್ಥಾನವನ್ನು ನಿರ್ಧರಿಸಿಕೊಳ್ಳುವಂಥದ್ದು. ಇದು ಯಾವುದೇ ಕಾರಣದಲ್ಲಿ ದಿಕ್ಕುಗಳು ಬದಲಾಗುವುದಿಲ್ಲ, ದಿಕ್ಕುಗಳ ದೇವತೆಗಳು ಬದಲಾಗುವುದಿಲ್ಲ. ಹಾಗಾಗಿ 8 ದಿಕ್ಕುಗಳನ್ನು ನೀವು ತಿಳಿದುಕೊಂಡ ಹಾಗಾಯಿತು. ಇನ್ನು 8 ದಿಕ್ಕುಗಳಾದ ಮೇಲೆ ಇದಕ್ಕೆ ಈ 8 ದಿಕ್ಕುಗಳು ಅಂದರೆ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಈಶಾನ್ಯ ಮತ್ತು ನೈಋತ್ಯ, ಆಗ್ನೇಯ ಮತ್ತು ವಾಯುವ್ಯ, ಈ ಸ್ಥಾನವು ಸಂಧಿಸುವಂತಹ ಸ್ಥಳ ಇದು ಮಧ್ಯಭಾಗ. ಇದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳಿದ್ದಾರೆ. ಈ 8 ದಿಕ್ಕುಗಳು ಸಂಧಿಸುವಂತಹ ಮಧ್ಯಭಾಗಕ್ಕೆ ಬ್ರಹ್ಮಸ್ಥಾನ ಅಂತ ಹೆಸರಿದೆ. ಅದಲ್ಲದೆ ವಾಸ್ತುಪುರುಷನ ನಾಭಿಸ್ಥಾನ ಅಂತಲೂ ಇದಕ್ಕೆ ಹೆಸರಿದೆ. ಇನ್ನು ಇದರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಹೇಳಲಿಕ್ಕಿದೆ ನಾವು. ಹಾಗಾಗಿ ಈಗ ನಮಗೆ ಈ ಒಟ್ಟು 9 ಸ್ಥಾನಗಳ ಕಲ್ಪನೆಗಳಾಯಿತು. ಈ 9 ಸ್ಥಾನಗಳು ಹೇಗೆ ನಮಗೆ ನಿರ್ಧಾರವಾಗುತ್ತೆ? ನಾಭಿಸ್ಥಾನವನ್ನು ದಿಕ್ಕು ಅಂತ ಹೇಳುವ ನಾಮಕರಣ ಆಗುವುದಿಲ್ಲ. ಆದರೆ ಇನ್ನು 2 ಭಾಗಗಳು ಇದೆ ನಮಗೆ. ಏನು ಹೇಳಿದರೆ, ಒಂದು ಅಧೋಮುಖ ಭಾಗ, ಇನ್ನೊಂದು ಊರ್ಧ್ವಮುಖ ಭಾಗ ಅಂತ. ಎತ್ತರ ಮತ್ತು ಸಾಮಾನ್ಯವಾಗಿ ಹೇಳೋದಾದ್ರೆ ಮೇಲೆ ಕೆಳಗೆ. ಹಾಗಾದರೆ ಇದೆರಡನ್ನು ಸೇರಿಸುವಂಥ ಕ್ರಮ ಇದೆ. ಹಾಗಾಗಿ ಈ 2 ದಿಕ್ಕುಗಳನ್ನು ಸೇರಿಸಿದಾಗ ನಮಗೆ ಪ್ರಾರಂಭ ಹಂತದಲ್ಲಿ 10 ದಿಕ್ಕುಗಳು ಅಂತ ನಾವು ನಿರ್ಧಾರ ಮಾಡ್ತೇವೆ. ಇನ್ನೂ ನಮಗೆ 8 ದಿಕ್ಕುಗಳು ಸೇರಿಸಲಿಕ್ಕಿದೆ, ಹೇಳ್ತೇವೆ ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ನಾವು ಅದನ್ನು ಪುನಃ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇವೆ. ಬಂಧುಗಳೇ, ವಾಸ್ತವ ಕಾರ್ಯಕ್ರಮದಲ್ಲಿ ವಾಸ್ತುಶಾಸ್ತ್ರದ ಆರಂಭಿಕ ಹಂತದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಇಡೀ ಶಾಸ್ತ್ರವೇ ನಿರೂಪಿತವಾಗಿರುವುದು ದಿಕ್ಕುಗಳಿಂದ. ಆ ದಿಕ್ಕುಗಳಲ್ಲಿರುವಂತಹ ಅಧಿದೇವತೆಗಳು, ಆ ದೇವತೆಗಳು ಬೀರುವಂತಹ ಪ್ರಭಾವಗಳು, ಯಾವ್ಯಾವ ದಿಕ್ಕುಗಳಿಗೆ ಯಾವೆಲ್ಲ ಪ್ರಾಧಾನ್ಯತೆಗಳನ್ನು ಕೊಡಬೇಕು, ಯಾವ ವಾಸ್ತುವಿನ ಅಂಶಗಳಲ್ಲಿದೆ ಎನ್ನುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ಗುರುಗಳು ನಮಗಾಗಿ ಹೇಳಿಕ್ಕಿದ್ದಾರೆ. ಆ ಎಲ್ಲ ಸಂಚಿಕೆಗಳನ್ನು ಕಾಯ್ತಾ ವಾಸ್ತುವಿನ ಬಗ್ಗೆ ಇನ್ನಷ್ಟು ಆಳವಾದಂತಹ ವಿಚಾರಗಳನ್ನು ಪಡೆಯಿರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ವಾಸ್ತುಶಾಸ್ತ್ರದ ಬಗ್ಗೆ ವಿಸ್ತೃತ ಸಮಗ್ರ ಮಾಹಿತಿಯನ್ನು ನೀಡ್ತಿರುವಂತಹ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇಂದಿನ ಸಂಚಿಕೆಯಿಂದ ವಿರಮಿಸುತ್ತಿದ್ದೇವೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಭದ್ರಂ ಶುಭಂ ಮಂಗಲಂ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.